ಓಕೆ, ಸೊ ಇವತ್ತು ಆಲ್ಮೋಸ್ಟು 5 ದಿವಸದ ಮುಂಚೆ ನಾವು ಸ್ಟಾರ್ಟ್ ಮಾಡೋ ರೈಡ್. ಸ್ಟಫೆಲ್ಲ ಇಟ್ಕೊಂಬಂದಿದ್ದೀನಿ. ಅದು ಬೈಕ್ ಪ್ಯಾಕ್ ಮಾಡೋಕ್ಕೆ ಸ್ವಲ್ಪ ಅಲ್ಲಿ ಥರ್ಮಕೋಲ್ ಅದು ಇದೆಲ್ಲ ಇಟ್ಕೊಂಬಂದಿದ್ದೀನಿ. ಸೊ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ, ಮಂಗಳೂರು ಕ್ಯಾಂಟ್. ಸೊ ಇವಾಗ ಸಾಯಿ ಬರ್ತಾನೆ ಅಂತ ಹೇಳ್ದಾನೆ. ಒಂದು ಬೈಕ್ ನನ್ನ ಬೈಕ್ ಒಳ್ಳೆ 2 ರಿಜಿಸ್ಟರ್ ಮಾಡಿ ಇವತ್ತು ಕಳಿಸ್ತಿದ್ದೀವಿ. ಇವತ್ತು ಮಂಡೇ ಅಲ್ಲ ಟ್ಯೂಸ್ಡೇ. ಇವತ್ತು ಥರ್ಸ್ಡೇ ನಮ್ಮ ಫ್ರೈಡೇ ರೈಡ್ ಸ್ಟಾರ್ಟ್ ಆಗೋದು. ಸೊ ಇವತ್ತು ಹಾಕಿದರೆ ಮೋಸ್ಟ್ಲಿ ಫ್ರೈಡೇ ಒಳಗಡೆ ರೀಚ್ ಆಗುತ್ತೆ ಅಂತೇಳಿ ಹೋಪ್ಸೋ ರೀಚ್ ಆಗುತ್ತೆ ಅನ್ಕೋತೀನಿ. ಜಸ್ಟ್ ಒಂದು ಬೈಕ್ ಫುಲ್ ಒಂದು ವೀಡಿಯೋ ಮಾಡ್ತೀನಿ, ಏನು ಡ್ಯಾಮೇಜ್ ಎಲ್ಲ ಅಂದರೆ ಸದ್ಯಕ್ಕೆ ಯಾವ ಥರ ಇದೆ, ಆಮೇಲೆ ಅಲ್ಲಿ ಹೋದ್ಮೇಲೆ ಹೆಂಗೆ ಸಿಗುತ್ತೆ ಅಂತೇಳಿ. ಹೋಪ್ಫುಲಿ ಲಾಸ್ಟ್ ಟೈಮ್ ಕಳಿಸಿದಾಗ ಏನು ಆಗಿರಲಿಲ್ಲ ಸಿಕ್ಕಿಮಿಂದ. ಸೊ ಇವಾಗಲೂ ಏನು ಆಗಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಎನಿವೇ ಒಂದು ಜಸ್ಟ್ ಪ್ರೂಫ್ಗೋಸ್ಕರ ಒಂದು ವೀಡಿಯೋ ಮಾಡಿಡ್ತೀನಿ, ಜಸ್ಟ್ ಇನ್ ಕೇಸ್ ಎಲ್ಲಿಯಾದರೂ ಕ್ಲೇಮ್ ಮಾಡಬೇಕಂತಿದ್ದರೆ. ಬೈಕ್ ಹೀಗಿದೆ. ಸ್ವಲ್ಪ ಅಲ್ಲಿ ಮನೀಶೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ ಇದೆಲ್ಲ. ಮತ್ತು KTM ಸರ್ವಿಸ್ ಸೆಂಟರ್ ಹೋಗಿದ್ದೆ. ಸೊ ಅದು ಡಿಸ್ಪ್ಲೇ ಎಲ್ಲ ತೆಗೆದಿದ್ದೀನಿ, ಸುಮ್ಮನೆ ಎಲ್ಲಾರು ತಾಗಿ ಹಾಳಾದರೆ ಅಂತ ಮಿರರ್ ತೆಗೆದಿದ್ದೀನಿ. ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀನಿ, ಇವನ್ ವಿಂಡ್ಶೀಲ್ಡ್. ಸೊ ಹೀಗಿದೆ ಫುಲ್ ಕ್ಲೀನ್ ಬೈಕ್. ಅಪರೂಪಕ್ಕೆ ಕ್ಲೀನ್ ಮಾಡೋದು ಬೈಕ್. ಇವತ್ತೊಂದು ಕ್ಲೀನ್ ಮಾಡಿ ತಂದಿದ್ದೀನಲ್ಲ, ಇದೊಂದು ಡ್ಯಾಮೇಜ್ ಆಗಿದೆ. ಅದು ಲಾಸ್ಟ್ ಟೈಮ್ ನಾನು ಬಿದ್ದಿರೋದು ಮತ್ತು ಮೊನ್ನೆ ಸಾಯಿ ಒಂದು ಸಲ ಇದು ಬಿದ್ದಿರೋದು. ಅದು ಬಿಟ್ಟರೆ ಬೇರೆ ಏನು ಡ್ಯಾಮೇಜ್ ಇಲ್ಲ ಆ್ಯಕ್ಚುಲಿ ಬೈಕಲ್ಲಿ. ಹೊಸ ಟಯರ್ ವೀರಬ್ಬರ್ ಹಾಕ್ಸಿದೆ ಪುನಃ. ಇಲ್ಲಿ ಮಂಗಳೂರಲ್ಲಿದ್ದೀವಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತೇಳಿ. ವೇಟಿಂಗ್ ಪ್ರತಿ ಸಲ ಯಾವುದು ಈ ಗೌರ್ಮೆಂಟಿದು ಏನು ಇದಕ್ಕೆ ಹೋಗಲೇಬಾರ್ದಂತ ಅಂದ್ಕೊಂಡ್ರು. ಫೈನಲಿ ಆ್ಯಕ್ಚುಲಿ ವಿ ಹ್ಯಾಡ್ ಟು ಕಮ್, ಇಲ್ಲೇ ಬರಬೇಕಿತ್ತು. ಅದು ಟ್ರೈನಲ್ಲೇ ಒಂಥರ ಕಂಪ್ಯಾರಿಟಿವ್ಲಿ ಟ್ರಕ್ಕೆಲ್ಲ ಹಾಕಿ ಕಳಿಸ್ಬೋದು, ಯಾಕಂದರೆ ಬಟ್ ಯಾವತ್ತೂ ಒಂಥರ ಅಷ್ಟು ರಿಲಯಬಲ್ ಇರೋದಿಲ್ಲ. ಟ್ರೈನಲ್ಲಿ ಒಂದು ಏನಂತ ಹೇಳಿದರೆ ಲೈಕ್ ಇಲ್ಲೂ ಆ ಥರ ಸಡನ್ ಬ್ರೇಕೆಲ್ಲ ಹಾಕೋದಂತ ಏನಿರಲ್ಲ. ಈ ಟ್ರಕ್ಕಲ್ಲಾದರೆ ಅದೆಲ್ಲ ಹಂಪೆಲ್ಲ ಆರಿಸ್ಕೊಂಡು ಹೋಗ್ತಾರೆ, ಅದು ಗಾಡಿ ಇದ್ದರೆ ಹಾಳಾಗುತ್ತೆ ಅಂತ. ಸೊ ಟ್ರೈನಲ್ಲಿ ಅದೊಂದು ಇರಲ್ಲ. ಯೂಶ್ವಲಿ ಒಂದು ಸಲ ಲೋಡ್ ಮಾಡಿದರೆ ಯೂಶ್ವಲಿ ಹೋಗುತ್ತೆ, ಅಂಥದ್ದೇನು ಇದಾಗಲ್ಲ. ಸಿಕ್ಕಿಮಲ್ಲಿ ಆರಾಮ್ಸೆ ಬಂದಿತ್ತು. ಸೊ ಅದೊಂದೇ ರೀಸನ್ಗೆ ಬಂದಿದ್ದು. ಬಟ್ ಅದೇ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಒಂದು 11:30-12 ಗಂಟೆ ಬಂದಿದ್ವಿ. ಅಲ್ಲಿಂದ ಇವೊಂದು 4 ಗಂಟೆ ಆಗ್ತಾ ಬಂತು. ಇನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸ್ವಲ್ಪ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರೇ ಒಂದು ಗಂಟೆ ತಗೋತಿದ್ದಾರೆ. ನಮ್ಮ ಕೆಲಸ ಆಗಬೇಕಿದೆ, ಸೊ ಸುಮ್ಮನೆ ಕಾಯ್ತಿದ್ದೀವಿ. ಒಂದು ಆಲ್ಮೋಸ್ಟ್ ಒನ್ ಡೇ ಅದು ವರ್ಕ್ ಬೇರೆ ಹೋಯ್ತು ಆ್ಯಕ್ಚುಲಿ, ವೆಯ್ಟ್ ಮಾಡಿ ಗಾಡಿ ಬರೋ ಫುಲ್ಲು ಬರ್ತದೆ. ಓಕೆ, ಎಲ್ಲ ಬೈಕೆಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ಅಲ್ಲೆಲ್ಲ ಇದು ಇಟ್ಟಿದ್ದೀವಿ. ಇವಾಗ ಇಲ್ಲಿ ಬಂದು ಫುಲ್ಲು ಫಾರ್ಮೆಲ್ಲ ಫಿಲ್ ಮಾಡಿ ಅದರಲ್ಲೇನೋ ಐಡಿ ವ್ಯಾಲ್ಯೂ ಕಡಿಮೆ ಹಾಕಿದ್ದೀವಿ, ಅದಕ್ಕೆ ಫುಲ್ಲು ಡಿಕ್ಲರೇಷನ್ ಎಲ್ಲ ಬರ್ಕೊಟ್ಟು ಆಮೇಲೆ ಈಗ ಸುಮ್ಮನೆ ಕೂರಿಸಿದ್ದಾನೆ. ಈಗ ಆಲ್ಮೋಸ್ಟ್ 6 ಗಂಟೆ ಆಯಿತು, ಇನ್ನೂ ಆ್ಯಕ್ಚುಲಿ ಅವ್ರದ್ದು ಆಗಿಲ್ಲ. ಸುಮ್ಮನೆ ಇಟ್ಕೊಂಡು ಆಲ್ಮೋಸ್ಟ್ ಕೂರಿಸಿದ್ದಾರೆ ಅಷ್ಟೇ. ನಿಮ್ಗೆ ಇಡೀ ದಿವಸ ಆಲ್ಮೋಸ್ಟ್ ಹಾಳಾಯ್ತು ಆ್ಯಕ್ಚುಲಿ. ಯಾವ ನೋಡಿದ್ರು ಫೋನಲ್ಲಿ ಇರ್ತಾರೆ, ಇಲ್ಲ 5 ನಿಮಿಷ ಅಂತೆಲ್ಲ ಎದ್ದು ಹೋಗ್ತಾ ಇರ್ತಾನೆ. ಸಾಯಿ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿ ಬಂದು ನೀವು ಯಾರು ಈ ಯೂಶ್ವಲಿ ಗೌರ್ಮೆಂಟ್ ಇದೆಲ್ಲ ಹೆಂಗಿರ್ಬೇಕಂತ ಹೇಳಿದ್ರೆ, ಐ ಮೀನ್ ದ ಗೌರ್ಮೆಂಟ್ ಯಾವ ಸರ್ವಿಸಸ್ ಯಾವಾಗಲೂ ನಿಮ್ಗೆ ಒಂದ್ಸಲ ಇನ್ನೂ ಜಾಸ್ತಿ ಬರೋ ಥರ ಇರಬೇಕು. ಈ ಥರ ಎಕ್ಸ್ಪೀರಿಯೆನ್ಸ್ ಆದರೆ ನಾವು ಒಂದು ಸಲ ಬರ್ತೀವಿ, ನೆಕ್ಸ್ಟ್ ಯಾವತ್ತು ಬರೋಕ್ಕೆ ಹೋಗಲ್ಲ. ಈ ಥರ ಎಕ್ಸ್ಪೀರಿಯೆನ್ಸ್ ಆದರೆ ನಾನು ಯಾವತ್ತೂ ಒಂದ್ಸಲ ಯಾವತ್ತೂ ಹೋಗುವಾಗಲೂ ಅನ್ಕೋತಿರೋದು, ಪ್ರತಿ ಸಲ ಈ ಗೌರ್ಮೆಂಟ್ ವರ್ಕ್ ಏನಾದ್ರು RTO ಅಥವಾ ಈ ಥರ ಇದಕ್ಕೆ ಬರುವಾಗ ಈ ಸಲ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಈ ಸಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಪ್ರತಿ ಸಲ ಬರುವಾಗಲೂ ಇದೇ ಕತೆ. ಅದು ಬಟ್ ನೋ ರೀಸನ್ ಆ್ಯಕ್ಚುಲಿ. ಅಲ್ಲೆಲ್ಲ ನಮ್ಮದು ಎಲ್ಲ ಬರ್ಕೊಟ್ಟು ಪ್ಯಾಕ್ ಮಾಡಿ ಅಲ್ಲಿ ಇಟ್ಟಿದ್ದೀವಿ. ಫಾರ್ ನೋ ರೀಸನ್ ಇವಾಗ ಅದನ್ನ ಇಟ್ಕೊಂಡು ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಟ್ಸ್ ನೀವೊಂದು ಕೆಲಸ ಮಾಡಿದ್ರೆ ಆಲ್ಮೋಸ್ಟ್ ಟೇಕ್ಸ್ ಅಬೌಟ್ ಎಂಟೈರ್ ಡೇ. ಖಾಲಿ 1-2 ಬೈಕ್ ಕಳಿಸೋಕ್ಕೆ ನಿಮ್ಗೆ ಇಡೀ ದಿವಸ ಹೋಗೋದಾದರೆ ಇಮ್ಯಾಜಿನ್ ಮಾಡ್ಕೊಂಡು. ಯಾರು ಈ ಥರ ಗೌರ್ಮೆಂಟ್ ಸರ್ವಿಸಸ್ ಯಾವ್ದಾದ್ರು ಯೂಸ್ ಮಾಡೋಕ್ಕೆ ಬರ್ತಾರೆ. ಇದಕ್ಕೆ ಮೋಸ್ಟ್ಲಿ ಎಲ್ಲ ಪ್ರೈವೇಟೈಸ್ ಆಗ್ತಾರೆ. ಆ್ಯಂಡ್ ನಾನು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಐ ಆಮ್ ಅಗೇನ್ಸ್ಟ್ ಈ ಪ್ರೈವೇಟೈಸೇಷನ್ ಎಲ್ಲ. ಬಟ್ ಇದೆಲ್ಲ ನೋಡುವಾಗ ಅನ್ನಿಸ್ತಾ ಇದೆ ಲೈಕ್ ಎಲ್ಲ ಪ್ರೈವೇಟೈಸ್ ಆಗಬೇಕು, ಈ ಗೌರ್ಮೆಂಟ್ ಇದು ಎಲ್ಲ ಪ್ರೈವೇಟೈಸ್ ಆಗಿದೆ, ಆಗಲೇ ಇವರಿಗೆಲ್ಲ ಬುದ್ಧಿ ಬರೋದು.
ಈಗ ಇಲ್ಲಿಟ್ಟು ಕೂರೋದಷ್ಟೇ. ಅವನೇ ಆಯ್ತಾ ಎನ್ಮ ಗಂಟೆ ಅಂದರೆ 7 ಗಂಟೆ ಆಯಿತು. ಫುಲ್ಲು ರ್ಯಾಪ್ ಮಾಡೋದು ಹೇಗಂತ ಹೇಳಿದ್ರೆ ಲೈಕ್ ನಾವು ಕೆಲವೆಲ್ಲ ಸ್ಪಾಂಜೆಲ್ಲ ಇಟ್ಕೊಂಡ್ಬಂದಿದ್ವಿ, ಥರ್ಮೋಕೋಲೆಲ್ಲ ಅದೆಲ್ಲ ಫುಲ್ಲು ಇದು ಹಾಕಿ, ಮತ್ತು ಹೆಡ್ಲೈಟಿಗೆ ಒಂದು ಫುಲ್ಲು ಥರ್ಮೋಕೋಲೆಲ್ಲ ಹಾಕಿ ಗೋಣಿಯಲ್ಲಿ ಕಟ್ಟಿ, ಅವರು ಗೋಣಿಯಲ್ಲಿ ಕಟ್ಟಿದ್ದಾರೆ. ಅದಕ್ಕೊಂದು ಅವ್ರು ಕಟ್ಟಿದ್ದಕ್ಕೆ ಎಷ್ಟು 900 ಅಂತ ಒಂದು ಬೈಕಿಗೆ. ಆಯಿತು, ನಾವೇ ಕಟ್ಟಿದ್ದು ಆ್ಯಕ್ಚುಲಿ, ಜಾಸ್ತಿ ಏನು ಇದಾಗಿಲ್ಲ. ಪ್ಲಸ್ ಏನಿಲ್ಲ, ನೀವು ಥರ್ಮೋಕೋಲ್ ಅದೆಲ್ಲ ಥರ್ಮೋಕೋಲಲ್ಲ ಆ್ಯಕ್ಚುಲಿ, ಏನಾದರೂ ಸ್ಪಾಂಜ್ ಎಲ್ಲ ಈ ಥರ ತಂದರೆ ಅದೆಲ್ಲ ಹಾಕಿ ಕಟ್ತಾರೆ. ನಂದು ಸಿಕ್ಕಿಮ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಸ್ವಲ್ಪ ಹೊತ್ತು ಕರೆಕ್ಟಾಗಿ ತೋರಿಸಿದ್ದೀನಿ ಏನೆಲ್ಲ ಈಗ ಪ್ಯಾಕ್ ಮಾಡಿದ್ದೀವಿ ಅಂತ, ಅದು ನೋಡ್ಬೋದು. ಬಟ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್, ನೀವು ಸ್ಪೆಷಲಿ ಫಾರ್ ಲೈಕ್ ನಮಗೊಂದು ಬೆಳಗ್ಗಿಂದ ಒಂದು 8 hours ಆಯಿತು ಈ ಸದ್ಯಕ್ಕೆ ಇಷ್ಟೆಲ್ಲ ಬಂದು. ಇವಾಗ ಅವರ ಬರೆಯೋಕ್ಕೆ ಕಾಲು ಬೇರೆ ನೋವ್ತಾ ಇದೆ, ಜಾಸ್ತಿನೇ ಇದೆ ಇವತ್ತು ಫುಲ್ಲು ಕೆಲಸ. ಹೋಪ್ಫುಲ್ಲಿ ಬೈಕ್ ಸರಿಯಾಗಿ ಹೋದರೆ ಆಯಿತು, ನೋಡೋಣ. ಥ್ಯಾಂಕ್ಸ್ ವಿಪಿನ್ ಥ್ಯಾಂಕ್ಸ್ ವಿಪಿನ್, ಮಸ್ತ್ ಹೆಲ್ಪ್ ಮಾಡ್ತಾರೆ ಊರ್ದಾರು. ಓಕೆ, ಸೂಪರ್ ಎತ್ತಿಲ್ಲ ಡೆಲ್ಲಿ. ಹೋಪ್ಫುಲಿ ಸೇಫಲ್ಲಿ ರೀಚ್ ಆದರೆ ಆಯಿತು. ಜೈ ಸಮಲಿಂಗ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ರೆಡಿ ಸಾಯಿ ಹೊಡೆ. ಗುಡ್ ಮಾರ್ನಿಂಗ್. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಆಲ್ಮೋಸ್ಟ್ ಒಂದು 8:30 ಆಯ್ತು. ಇವಾಗ 9ಗೆ ನಮ್ಮ ಫ್ಲೈಟ್ ಇಲ್ಲಿಂದ ಬೆಂಗಳೂರಲ್ಲಿ ಒಂದು 2 hours ಲೇ ಅವರು, ಅಲ್ಲಿಂದ ಆಮೇಲೆ ಡೆಲ್ಲಿಗೆ. ಸೊ ಲಾಸ್ಟ್ ಟೈಮ್ ಐ ಥಿಂಕ್ ಸಚಿನ್ ಇಲ್ಲಿಂದಲೇ ಫ್ಲೈಟ್ ಇಟ್ಕೊಂಡಿದ್ರು. ಅವರಿಗೆಲ್ಲ ಸ್ವಲ್ಪ ಇದರಲ್ಲೆಲ್ಲ ಇಶ್ಯೂ ಆಯ್ತು, ಚೆಕ್-ಇನ್ ಬ್ಯಾಗಲ್ಲಿ ಅದು ಇದೆಲ್ಲ. ಸೊ ನಮಗೆ ಆ ಥರ ಏನೂ ಆಗಲಿಲ್ಲ. ಜಸ್ಟ್ ಒಂದು ಚೈನ್ ಸ್ಪ್ರೇ ಒಂದು ತಗೊಂಡೋಗ್ಲಿಕ್ಕಿಲ್ಲ, ಅದೊಂದು ತೆಗೆದ್ವಿ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್. ನಮ್ಮದು ಇದೆಲ್ಲ ನಾವೆಲ್ಲ ರೈಡಿಂಗ್ ಗೇರ್ಸ್ ಎಲ್ಲ ಇಟ್ಕೊಂಡೇ ಬಂದಿರೋದು. ರೈಡಿಂಗ್ ಪ್ಯಾಂಟ್, ರೈಡಿಂಗ್ ಜಾಕೆಟ್ ಆ್ಯಕ್ಚುಲಿ ಬೈಕ್ ಒಟ್ಟಿಗೆ ಹಾಕಿ ಕಳಿಸಿದ್ದೀನಿ. ಸೊ ಅದಕ್ಕೂ ಏನು ಇದು ಮಾಡಲಿಲ್ಲ, ಜಸ್ಟ್ ಶೂಸ್ ಎಲ್ಲ ತೆಗೆದು ಎಲ್ಲ ಫುಲ್ ಚೆಕ್ ಇದರಲ್ಲಿ ಸ್ಕ್ಯಾನಲ್ಲಿ ಕಳಿಸಿದ್ರೆ ಆಯಿತು. ಅದು ಬಿಟ್ಟರೆ ಮತ್ತೇನು ಪರವಾಗಿಲ್ಲ. ಅವ್ರಿಗೆ ಯೂಶ್ವಲಿ ಇವಾಗ ನೋಡಿ ಅಭ್ಯಾಸ ಆಗಿದೆ ಅನ್ಸುತ್ತೆ, ತುಂಬ ಮಂದಿ ಬೈಕರ್ಸ್ ಹೋಗಿ ಸುಮ್ಮನೆ ಕೇಳ್ತಾರೆ ಇಲ್ಲಿ ರೈಡ್ ಹೋಗ್ತಿದ್ದೀರಾ ಹಂಗೆ ಅಂತ ಅಷ್ಟೇ. ಪ್ಲ್ಯಾನ್ ಅದೇ ಫಸ್ಟ್ ಸ್ಪಿಟಿ ಅಥವಾ ಉತ್ತರಾಖಂಡ್, ಇನ್ನೂ ಸ್ವಲ್ಪ ಕನ್ಫ್ಯೂಷನಲ್ಲಿದೆ ಮೋಸ್ಟ್ಲಿ. ಆದರೆ ಐ ಥಿಂಕ್ ಸ್ಪಿಟಿ ಮಾಡ್ತೀವಿ ಅನಿಸುತ್ತೆ ಫಸ್ಟ್. ಸಚಿನ್ ಅವರು ಅಲ್ಲಿಂದ ಬಂದು ಜಾಯ್ನ್ ಆಗ್ತಾರಂತೆ, ಅವರು ಟ್ರೈನಲ್ಲಿ ಹಾಕೇನೋ ಬರ್ತಾರಂತ ಹೇಳಿದರು. ಕೆಲವರೆಲ್ಲ ಆ್ಯಕ್ಚುಲಿ ಕೇಳ್ತಾಯಿದ್ರು ಈ ಟ್ರೈನಲ್ಲಿ ಬೈಕ್ ಕಳ್ಸೋದ್ರ ಬಗ್ಗೆ ಎಲ್ಲ. ಈವನ್ ನಮಗೂ ಅಷ್ಟು ಜಾಸ್ತಿ ಐಡಿಯಾ ಇಲ್ಲ. ನಾನು ಲಾಸ್ಟ್ ಟೈಮ್ ಸಿಕ್ಕಿಮಿಂದ ಕಳ್ಸಿದ್ದೀನಿ. ಸೊ ಏನಿಲ್ಲ, ಆ್ಯಕ್ಚುಲಿ ಬೈಕ್ ತೊಗೊಂಡು ಡೈರೆಕ್ಟ್ ಇದಕ್ಕೆ ಹೋದ್ರೆ ಆಯಿತು. ಪೆಟ್ರೋಲೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿ ತಗೊಂಡೋಗಿ, ಆಮೇಲೆ ಅಲ್ಲಿ ಪೆಟ್ರೋಲೆಲ್ಲ ಫುಲ್ ಡ್ರೈ ಮಾಡಿ ಬೈಕಿಗೆ ಲೋಡ್ ಮಾಡ್ತಾರೆ. ಅದೇ ಲೋಡಿಂಗ್ ಅವರಿಗೆ ಒಂದು ಜಾಸ್ತಿ ಚಾರ್ಜ್ ಮಾಡ್ತಾರೆ, ಅದು ಒಂಥರ ಡಿಪೆಂಡ್. ಉಡುಪಿಯಲ್ಲಿ 300 ಏನೋ ತಗೊಂಡ್ರಂತೆ ಅದು ಪ್ಯಾಕ್ ಎಲ್ಲ ಮಾಡೋಕ್ಕೆ. ಇಲ್ಲಿ ನಮಗೆ 900 ಕೇಳ್ತಾ ಇದ್ದ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ಯಾಕಿಂಗ್ ನಾವೇ ಮಾಡಿದ್ವಿ. ಆಮೇಲೆ ನಾವು ಒಂದೊಂದು 500 ರೂಪಾಯಿ ಕೊಟ್ಟಿದ್ವಿ ಒಂದು ಬೈಕಿಗೆ. ಆಮೇಲೆ ಈವನ್ ಅದು ಪ್ರೋಸೆಸ್ ಸ್ವಲ್ಪ ಸ್ಲೋ. ಸೊ ಆಲ್ಮೋಸ್ಟ್ ಒಂದು ಡೇ ಎಲ್ಲ ತಗೋತಾರೆ. ಸೊ ಅದೊಂದು ಟೈಮ್ ತಗೊಂಡೋಗಿ. ಅದು ಬಿಟ್ಟರೆ ಐ ಥಿಂಕ್ ಈವನ್ ಚಾರ್ಜ್ ಅರೌಂಡ್ 3,800 3,900 ಏನಾಯಿತು ನಮ್ಗೆ ಒಂದೊಂದು ಬೈಕಿಗೆ. ಈಗ ನಿನ್ನೆ ಬೆಳಗ್ಗೆ ನಿಜಾಮುದ್ದೀನ್ ರೀಚ್ ಆಗಿದೆ ಅಂತೆ. ಸೊ ಇವತ್ತು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ತೀವಿ. ಅಲ್ಲೂ ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಂತ ಕೇಳಿದೆ. ಸೊ ಅದೊಂದು ಪ್ರಾಬ್ಲಮ್ ಆ್ಯಕ್ಚುಲಿ, ಈ ಥರ ಇಂಡಿಪೆಂಡೆಂಟಾಗಿ ಕಳಿಸಿದರೆ. ಬಟ್ ದೆರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ದ್ಯಾಟ್ ಐ ಥಿಂಕ್ ನೆಕ್ಸ್ಟ್ ಫ್ಲೈಟಲ್ಲಿ. ನಮ್ಮದು ಹೇರ್ ಎಲ್ಲ ತುಂಬ ಕಟ್ಟಾಗಿದೆ, ಚಿಕ್ಕದಾಗಿದೆ, ಶಾರ್ಟ್ ಆಗಿದೆ. ಫುಲ್ಲು ಡ್ರಾಮಾ ಆಗಿ ನಡೀತಾಯಿದೆ ನಿನ್ನೆ ಮೊನ್ನೆಯಿಂದ. ಎಲ್ಲಿಗೆ ಹೋಗ್ತಿರೋದು? ಸ್ಲೋ ಮೋಷನ್ ಅಂತ ಬಿಡೋದು.
ಯಾಕೆ ರೀತಿಯಲ್ಲಿ ಎತ್ತಿದ್ದು ಕೂತಿಲ್ಲ ಇಂಟರ್ನ್ಯಾಷನಲ್ ನೋಡು. ಓಕೆ, ಡೆಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಐ ಥಿಂಕ್ ಅರೌಂಡ್ 15 ಕಿಲೋಮೀಟರ್ಸ್ ನಮ್ಮದು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ. ನಾವು ಆ್ಯಕ್ಚುಲಿ ಹೋಟ್ಲಿಗೆ ಹೋಗ್ತಾ ಇದ್ವಿ. ಮಂಗಳೂರು ಅವ್ರದ್ದೊಬ್ರು ಹೋಟ್ಲಿದೆ ಅಂದರೆ ಲಾಸ್ಟ್ ಸಚಿನ್ ಸ್ಟೇ ಮಾಡಿದ್ದ, ಸೊ ಅವ್ರು ಕರೀತಿದ್ರು ಬನ್ನಿ ಅಂತೇಳಿ. ಸೊ ನಾವು ಅಲ್ಲೋಗಿ ಸ್ಟೇ ಆಗ್ತೀವಿ ಇವತ್ತು ನೈಟ್. ಬಟ್ ಅದಕ್ಕಿಂತ ಮುಂಚೆ ಆದಷ್ಟು ಬೇಗ ಬೈಕ್ ತೊಗೊಳ್ಳೋಣ ಅಂತ. ಬೈಕ್ ತಗೊಂಡ್ರೆಲ್ಲ ಕೆಲಸ ಎಲ್ಲ ಆಗುತ್ತೆ. ಸೊ ಈಗ ಹೋಗ್ತಾ ಇದ್ದೀವಿ. ಲಗೇಜ್ ಎದುರುಗಡೆ ಗೊತ್ತಿದ್ದಾನೆ ನ್ಯಾವಿಗೇಟ್ ಮಾಡೋಕ್ಕೆ. ಓಕೆ, ಇಲ್ಲ ಆಯಿತು. ಬಟ್ ಇಲ್ಲಿ ಸಖತ್ ಒಳ್ಳೆ ಪ್ರೊಫೆಷ್ನಲ್ ಇದ್ದರು. ಆ್ಯಕ್ಚುಲಿ ಒಳ್ಳೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಐ ಹ್ಯಾಡ್ ಟು. ಬಟ್ ನನಗೆ ಆ್ಯಕ್ಚುಲಿ 1,000 ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಸಿಕ್ತು. ಯಾಕಂದರೆ ಅದು 390cc ಅಂತೇಳಿ, ಅವನದು ಅದೇ ಸೇಮ್ ರೇಟ್. ಓಕೆ ಓಕೆ ಅಲ್ಲನ್ಗೆ ಐಟ್ ಪೋಡ ಒಂದು ಬ್ಯಾಗ್ಡು ಐಟ್ ಉಂಡು ಐಟ್. ಬೈಕ್ ಕಲೆಕ್ಟ್ ಮಾಡಿ ಆಯಿತು. ಇಲ್ಲಿಂದ ಅದೇ ಪೆಟ್ರೋಲು 150 ರೂಪಾಯಿಗೆ ಪೆಟ್ರೋಲ್ ತಗೊಂಡು ನಮ್ಮ ಪೆಟ್ರೋಲ್ ತಗೊಂಡ್ಬಿಟ್ರಾಯಿತು. ಪೆಟ್ರೋಲ್ ತಗೊಂಡು ಇವಾಗ ಫುಲ್ ಆಲ್ಮೋಸ್ಟ್ ಸೆಟ್ ಆಗಿದೆ. ಬಟ್ ಅದು ಲಗೇಜೆಲ್ಲ ಇನ್ನೂ ಕರೆಕ್ಟಾಗಿ ಸೆಟ್ ಆಗಿಲ್ಲ. ಜೋರು ಹಸು ಆಗ್ತಿದೆ ಅಂತ ಇವರಿಗೆ. ನಾನು ಸರಿ ತಿಂದಿದ್ದೀನಿ, ಇವರೇನು ತಿಂದಿಲ್ಲ ಬೆಳಗ್ಗೆಯಿಂದ. ಫುಲ್ಲಲ್ಲಿ ಒಂದು ಹಾಂ 390 ಅಡ್ವೆಂಚರು ಪಲ್ಸರ್. ಹಾಂ ಪೈ ಹಾಂ ಹೇಳಿದೆ. ಜಸ್ವಿಂದರ್ ಫ್ರೆಂಡ್ ಒಂದು GS ಫಿಲಮ್ಸ್ ಹೇಳ್ತೀವಿ ಫ್ರೆಂಡ್. ಓಕೆ, ಡೆಲ್ಲಿ ಯಾರು ಹಾಂ ಆಫ್ ರೋಡ್ ಇಲ್ಲೇ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ನಾವು ಈ ಹೋಟ್ಲಲ್ಲಿದ್ದೀವಿ. ಅವ್ರು ಆ್ಯಕ್ಚುಲಿ ಇನ್ವೈಟ್ ಮಾಡಿ ಲಾಸ್ಟ್ ಸಚಿನ್ ಎಲ್ಲ ಇಲ್ಲಿ ಬಂದು ಸ್ಟೇ ಆಗಿದ್ದು. ಸೊ ಕೆಲವೆಲ್ಲ ಮಂಗಳೂರು ಫುಡ್ ಅವರೇ ಆರ್ಡರ್ ಮಾಡಿದ್ದು. ಮೊಸರು ವಡೆ, ದಹಿ ವಡೆ, ಮೊಸರು ವಡೆ, ಫ್ರೆಂಚ್ ಫ್ರೈಸ್. ವಯಸ್ಸಾದ ಕೃಷ್ಣ ಮಂಗಳೂರಿಗೆ ಡೆಲ್ಲಿ ಬಂದರೆ ಈ ಅಡ್ರೆಸ್ಗೆ ಬನ್ನಿ. ಒಳ್ಳೆ ಫುಡ್ಡು, ಹೊರಗಡೆ ಸ್ಟ್ರೀಟ್ ಫುಡ್ ಬೇರೆ ಸಿಗುತ್ತೆ. ಮಲ್ಲೆ ತಿನ್ನ ತೊಂದರೆ. ಅವರಿಬ್ಬರು ತಿಂದಿಲ್ಲ ಬೆಳಗಿಂದ. ನಾನು ಸರಿ ತಿಂದಿದ್ದೆ ಲಾಂಜಲ್ಲಿ ಫ್ರೀ ಆ್ಯಕ್ಸೆಸ್. ಖಾಲಿ ಚಾಪರ ಬೈದಿನದು ಎಷ್ಟು ತಿಂತಾರೆ ಪೂರ ದಿನ. ಮತ್ತೆ ಕೇಳಿದ್ಯಾ ಅದೇ ಕೇಳಲ್ಲ ಕಾಲ್ ಥ್ಯಾಂಕ್ಸ್ ಒಂದು ಓಕೆ ಬಂದ. ಹಾಯ್ ನಮಸ್ತೆ. ಟಿಕ್ಕ ಊರುಡೋದ ഞാനത് കിന്നില്ല. ഞാൻ ഇത് ചെപ്പുകളല്ല വീഡിയോ പാർട്ടിട്ടാണ്. ಇವರು ಜಯಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ರೂಮ್ ಇದೆ ಅಂತ. ಬ್ರೇಕ್ಫಾಸ್ಟ್ ಆಯಿತು, ಸಾರಿ ಸ್ನ್ಯಾಕ್ಸ್ ಆಯಿತು. ಹನ್ನೊಂದು ಗ್ರೀನ್ ಅದು ಅವು ಹೇಳಿ. ಬನ್ನಿ. ಅದೇ ಇರಾಗ ಬೆಸ್ಟ್ ಒಂದು ಬೈಕ್.
ಇರಿಗಾದ ಸ್ಟ್ರೆಂತ್ ಉಂಟು ಹ್ಯಾಂಡ್ಲ್ ಹೆಂಗೆ ಬಂಗ ಬುಲೆಟ್ ಬುಲೆಟ್ ಪ್ಯಾಂಡ್ ಲೇಪಲ್ಲ ಬುಲೆಟ್ ಏನಾಡ ಒಂಜುಂಡು ಇತ್ತು. ಓಕೆ, ಇಲ್ಲಿ ಹೋಟೆಲ್ ರೀಚ್ ಆಗಿದ್ದೀವಿ. ಇದೆ ನಮ್ಮದು ರೂಮು. ಇದೆಲ್ಲ ಆ್ಯಕ್ಚುಲಿ ಜಯನ್ನ ಅವರು ಎಲ್ಲ ಆ್ಯಕ್ಚುಲಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ಇಷ್ಟರೊಳಗೆ ಮೀಟ್ ಆಗಿಲ್ಲ, ನಮ್ಮ ಫಸ್ಟ್ ಟೈಮ್ ಅವ್ರು ಮೀಟ್ ಆಗ್ತಿರೋದು. ಅವರು ನಮ್ಮದು ವೀಡಿಯೋ ಎಲ್ಲ ನೋಡ್ತಾರಂತೆ ತುಂಬ ಮುಂಚೆಯಿಂದ. ಆಲ್ಮೋಸ್ಟ್ ಅವರು ಹೇಳಿದ್ರು ತುಂಬ ವರ್ಷದಿಂದ ನೋಡ್ತಾ ಇದ್ದೆ. ನಂದು ಸಚಿನ್ ಮತ್ತು ಮಂಗಳೂರಿದ್ದು ಎಲ್ಲ ಬೈಕ್ ಅವ್ರದ್ದು ಎಲ್ಲ ಪರಿಚಯ ಇದೆ. ಅಕ್ಷಯ್, ಶ್ರೇಯಸ್ ಎಲ್ಲರ ಹೆಸರು ಹೇಳ್ತಾಯಿದ್ರು. ಅವ್ರು ಆಲ್ಮೋಸ್ಟ್ ಇಲ್ಲಿಂದ ಒಂದು ಎಷ್ಟು 28 ಇಯರ್ಸಿಂದ ಇಲ್ಲಿ ಡೆಲ್ಲಿಯಲ್ಲಿ ಇದ್ದಾರಂತೆ. ಸೊ ಇಟ್ಸ್ ಲೈಕ್ ಅವ್ರದ್ದು ಸೆಕೆಂಡ್ ಹೋಮೇ ಈಗ. ಇನ್ನೊಂದು ಮೋಸ್ಟ್ಲಿ ಸ್ವಲ್ಪ ದಿವಸ ಅಂದರೆ ಇನ್ ಫ್ಯೂ ಇಯರ್ಸ್ ಐ ಥಿಂಕ್ ಮಂಗ್ಳೂರು ಬಂದು ಸೆಟ್ಲ್ ಆಗ್ತಾರಂತೆ. ಬೆಸ್ಟ್ ಥಿಂಗ್ ಆ್ಯಕ್ಚುಲಿ ಅದು ಎಂಟೈರ್ ಥಿಂಗ್ ಅವರು ಮಾಡ್ತಾ ಇರೋದು ನಾಟ್ ಈವನ್ ಫಾರ್ ಪ್ರಮೋಷನ್. ಅವರ ಪ್ರಮೋಷನ್ ಆದಿದ್ದೆಲ್ಲ ಏನು ಎಕ್ಸ್ಪೆಕ್ಟೇಷನೇ ಇಲ್ಲ. ಅದು ಮಾತಾಡುವಾಗಲೇ ಗೊತ್ತಾಗುತ್ತೆ ಅವ್ರಿಗೆ. ಒಂದು ಶಿಯರ್ ಅಪ್ರಿಷಿಯೇಷನ್ ಅಷ್ಟೇ. ನಮ್ಮದು ಈ ಬೈಕರ್ಸ್ ನಮ್ಮ ಊರವರು ಅಂತ ಒಂದು ಅಷ್ಟೇ ಇದಕ್ಕೆ ಅವರು ನಮಗೆಲ್ಲ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಸಚಿನ್ ಬರುವಾಗ ಅವ್ರಿಗೂ ಫುಲ್ಲು ಫುಡ್ ಅವರು ಸಚಿನ್ ಇವತ್ತು ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ಈಗ ಸೋ ನೈಸ್, ಅವರು ಒಳ್ಳೆ ಇದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ, ಏನು ಟೆನ್ಷನ್ ಇಲ್ಲ, ನೀವು ಹೋಗಿ ಅಂತ. ಸೊ ಇಲ್ಲಿ ಬಂದಿದ್ದೀವಿ, ಎಲ್ಲ ಸೆಟ್ ಆಯಿತು, ಫುಲ್ಲು ಎಲ್ಲ ಇಟ್ಟಿದ್ದೀವಿ. ಸೊ ಅದೇ ನಾನು ಆಗ ಹೇಳ್ತಾ ಇದ್ದೆ. ಸೊ ಟ್ರೈನ್ದು ಏನಾಯಿತು ಅಂತ ಹೇಳಿದರೆ, ಬೈಕ್ ಇದೆಲ್ಲ ನನಗೆ ಆ್ಯಕ್ಚುಲಿ ಸ್ವಲ್ಪ ಹೆದರಿಕೆ ಇತ್ತು. ಲೈಕ್ ಮಂಗಳೂರಲ್ಲಿ ಸ್ವಲ್ಪ ಲಾಟ್ ಆಫ್ ಅದೇ ಸ್ವಲ್ಪ ಕಿರಿಕಿರಿ ಇತ್ತು, ಕಾಯಿಸಿದ್ರು ಹಾಗೆಲ್ಲ. ಇಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಸ್ಮೂತಾಗಾಯಿತು. ಒಬ್ಬರು ಕೌಂಟ್ರಲ್ಲಿ ಇದ್ದವರು ಲೈಕ್ ಯೂಸ್ ವೆರಿ ಪ್ರೊಫೆಷ್ನಲ್, ಸಕ್ಕ ಚೆನ್ನಾಗಿದ್ದವು. ಆ್ಯಕ್ಚುಲಿ ಇನ್ನೊಂದ್ಸಲ ಸರ್ಪ್ರೈಸಿಂಗ್. ಅವರು ಫುಲ್ಲು ಇದೆಲ್ಲ ಹಾಕಿ ವೆಯ್ಟಿಂಗ್ ಚಾರ್ಜಸ್ ಎಷ್ಟು 234 ಏನೋ 246 ಏನೋ ಆಗಿತ್ತು ಇಬ್ಬರದ್ದು ವೆಯ್ಟಿಂಗ್ ಚಾರ್ಜಸ್. ಬಟ್ ಅವರು ನಂದು ಹೇಳಿದ್ರು ಆ್ಯಕ್ಚುಲಿ ಏನಾಗಿದೆ ಅಂದರೆ ಅಲ್ಲಿ ಹಾಕೋವಾಗ ಅವರು ಅದು 390cc ಕನ್ಸಿಡರ್ ಮಾಡಿಲ್ಲ, 200cc ಅಂತ ಹಾಕಿದ್ದಾರೆ. ಇದು ಸಿನ್ಸ್ ಇಟ್ಸ್ 390cc ಅದಕ್ಕೆ ಚಾರ್ಜಸ್ ಜಾಸ್ತಿ ಆಗುತ್ತೆ. ಅದು ಸೆಕೆಂಡ್ ಇನ್ನೊಂದು ಕ್ಯಾಟಗರಿಯಲ್ಲಿ ಬರುತ್ತಂತೆ, ನಾರ್ಮಲ್ ಬೈಕ್ ಅಲ್ಲ, ಹೈಯರ್ CC ಬೈಕ್ಸ್ ಅಂತ. ಅದಕ್ಕೆ ನಿಮಗೆ ಎಷ್ಟು 700 ಏನೋ ಎಕ್ಸ್ಟ್ರಾ ಆಗುತ್ತೆ. ಸೊ ಅದಾಗಿ ನನಗೆ ಐ ಥಿಂಕ್ 1000 ರೂಪೀಸ್ ಕಟ್ಟೋಕ್ಕೆ ಸಿಕ್ತು. ಬಟ್ ಅವರು ಎಲ್ಲ ಲೈಕ್ ಪ್ರಾಪರ್ ನೋಡಿ ಅವ್ರು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರು, ಲೈಕ್ ಎಲ್ಲ ಬಿಲ್ಲನ್ನು ಕರೆಕ್ಟಾಗಿ ಇದಿಷ್ಟು ನಾನು ಹೇಳ್ತಾ ಇದ್ದೆ ಲೈಕ್ ಪರವಾಗಿಲ್ಲ ಅಂತ ಆದರು. ಬಟ್ ಸ್ಟಿಲ್ ಈ ವಾಸ್ ಲೈಕ್ ಎಕ್ಸ್ಪ್ಲೈನಿಂಗ್ ಎಲ್ಲ ಕರೆಕ್ಟಾಗಿ ರಿಸೀಟ್ ಕೊಟ್ಟರು, ಅದೆಷ್ಟು ಅಮೌಂಟ್ ಆಗಿದೆ ಅದರದ್ದೆಲ್ಲ ಕರೆಕ್ಟಾಗಿ ಕ್ಲೀನಾಗಿ. ಆ್ಯಂಡ್ ಹಿ ಡಿಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಆ್ಯಂಡ್ ಹಿ ವಾಸ್ ನೈಸ್. ನಾನು ಚೆನ್ನಾಗಿ ಆ್ಯಕ್ಚುಲಿ ಮಾಡಿದ್ರು. ದ್ಯಾಟ್ ವಾಸ್ ಆ್ಯಕ್ಚುಲಿ ಒಂಥರ ಚೇಂಜ್, ಅದೊಂದು ಪ್ಲೆಸೆಂಟ್ ಸರ್ಪ್ರೈಸ್ ಆ್ಯಕ್ಚುಲಿ. ಆ್ಯಂಡ್ ಹಿ ವಾಸ್ ನೈಸ್. ಸೊ ಅದ್ರ ಆದಮೇಲೆ ಮತ್ತೆ ಅವರಿಗೆಲ್ಲ ಅಲ್ಲಿ ಬೈಕ್ ಓಡಿಸೋರಿಗೆ ಒಂದು 200 ರೂಪಾಯಿ ಆ ಥರ ಕೊಡ್ಲಿಕ್ಕೆ ಸಿಕ್ತು. ಆಮೇಲೆ ಅಲ್ಲಿ ಬೈಕ್ ಪೆಟ್ರೋಲ್ ತರೋನಿಗೊಂದು 150 ರೂಪೀಸ್ ಪರ್ ಲೀಟ್ರ್ ಥರ ಕೊಡೋಕ್ಕೆ ಸಿಕ್ತು. ಅದು ಬಿಟ್ಟರೆ ಆ್ಯಂಡ್ ಅದೆಲ್ಲ ಓಪನ್ ಮಾಡೋಕ್ಕೊಂದು 50 ರೂಪಾಯಿ, ಅದೆಲ್ಲ ಪರವಾಗಿಲ್ಲ, ಇಟ್ಸ್ ಆಲ್ ಫೈನ್. ಸೊ ಎನಿವೇ ಬೈಕ್ ಸಿಕ್ತು. ನಾಟ್ ಇವನ್ ಸಿಂಗಲ್ ಏನು ಡ್ಯಾಮೇಜ್ ಥರ ಕಾಣ್ತಾ ಇಲ್ಲ. ಜಸ್ಟ್ ನಂದು ನಕಲ್ ಗಾರ್ಡ್ ಸ್ವಲ್ಪ ಲೂಸ್ ಆಗಿತ್ತು, ಅದು ಬಿಟ್ಟರೆ ಡಿಂಟ್ ಲುಕ್ ಲೈಕ್ ಎಲ್ಲೂ ಡ್ಯಾಮೇಜ್ ಆದಾಗ ಕಾಣಿಲ್ಲ. ಸೊ ದಟ್ಸ್ ಆ್ಯಕ್ಚುಲಿ ವೆರಿ ಮಚ್ ರಿಲೀಫ್. ಅವನದು ಬೈಕು ಪರವಾಗಿಲ್ಲ, ಕರೆಕ್ಟಾಗೇ ಇತ್ತು. ಇದು ಕಮಲಾನಗರ್ ಅನಿಸಿದ್ರು, ಕಮಲಾನಗರ್ ಅಂತೇಳಿ ಇಲ್ಲಿ ಅವ್ರದ್ದು ಹೋಟ್ಲಲ್ಲಿ ಇದ್ದೀವಿ. ಅವ್ರ ಹೋಟ್ಲ್ ಇಲ್ಲೇ ಇದೆ. ನಾವು ಸ್ವಲ್ಪ ತಿನ್ಕೊಂಬಂದ್ವಿ, ಈಗ ಪುನಃ ಊಟಕ್ಕೆ ಹೋಗ್ತೀನಿ, ಅಲ್ಲಿ ಆವಾಗಲೂ ತೋರಿಸ್ತೀನಿ ಹೇಗಿದೆ ಅಂತ. ಒಂಥರ ಎಷ್ಟು ಖುಷಿ ಆಗುತ್ತೆ. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಮಂಗಳೂರವ್ರು ಬಂದು ಒಂದು ಮಾತಂದರೆ ಅವ್ರದ್ದು ಲಾಂಗ್ ಲಾಸ್ಟ್ ಹೋಮ್ ಅಲ್ವಾ, ಲೈಕ್ ಎಷ್ಟೋ ವರ್ಷದ ಅವ್ರಿಗೆ ಇಲ್ಲಿ ಒಂಥರ ಅವ್ರ ಊರವ್ರು ಬಂದಾಗ ಒಂದು ಮಾತಾಡ್ಸೋದೇ ಒಂಥರ ಖುಷಿ. ಸೊ ಇಟ್ಸ್ ನೈಸ್. ಎಲ್ಲಿಯಾರು ಈಗ ಮಂಗಳೂರು ಕರ್ನಾಟಕದವ್ರು ಯಾರಾದರೂ ನೀವು ಎಲ್ಲಾರು ನಿಯರ್ ಬೈ ಎಲ್ಲಾರು ಸ್ಟೇ ಆಗಿದ್ದರೆ ಅವ್ರದ್ದು ಹೋಟ್ಲಿಗೆ ಹೋಗಿ, ದೇ ವಿಲ್ ಬಿ ಲೈಕ್ ವೆರಿ ಹ್ಯಾಪಿ ಟು. ಆ್ಯಂಡ್ ಈಸ್ ಅ ಬೈಕರ್, ಚೆನ್ನಾಗಿ ಒಳ್ಳೆ ಟ್ರೀಟ್ ಮಾಡ್ತಾರೆ. ವಿಲ್ ಬಿ ನೈಸ್. ನಾಳೆ ಬೆಳಗ್ಗೆ ನಾವು ಸ್ವಲ್ಪ ಮಧ್ಯಾಹ್ನ ಆಗುವಾಗ ಹೊರಡ್ತೀವಿ. ಯಾಕಂದರೆ ಒಂದು ಸ್ವಲ್ಪ ಸ್ಲೀಪಿಂಗ್ ಬ್ಯಾಗೆಲ್ಲ ತೊಗೊಳಕ್ಕಿದ್ದು. ನಂದು ಟೆಂಟೆಲ್ಲ ಇಟ್ಕೊಂಡಿದ್ದೀವಿ. ನನ್ನ ಹತ್ರ ಸ್ಲೀಪಿಂಗ್ ಬ್ಯಾಗ್ ಇತ್ತು, ಬಟ್ ಲೈಕ್ ಅದು ಬೆಂಗಳೂರಲ್ಲಿ ಎಲ್ಲೋ ಇದೆ, ಇಲ್ಲಿಲ್ಲ ನನ್ನ ಹತ್ರ. ಸೊ ವಿಲ್ ಬೈ ಒಂದು ಸ್ಲೀಪಿಂಗ್ ಬ್ಯಾಗ್, ಆಮೇಲೆ ಅಲ್ಲಿಂದ ಹೋಗ್ತೀವಿ. ಕೆಲವೆಲ್ಲ ಫಿಟ್ ಮಾಡಬೇಕು ಇನ್ನು ಬೈಕಲ್ಲಿ. ಡಿಸ್ಪ್ಲೇ ಸ್ಕ್ರೀನ್ ಎಲ್ಲ ಇನ್ನೂ ಫಿಟ್ ಮಾಡಿಲ್ಲ. ಅದಕ್ಕೊಂದು ಅಲೆನ್ ಕೀ ಬೇಕು. ಅಲೆನ್ ಕೀ ಅಲ್ಲ ಆ್ಯಕ್ಚುಲಿ, ಅದು ಲಾಂಗ್ ಅಲೆನ್ ಕೀ ಬೇಕು. ನಾರ್ಮಲ್ ಅಲೆನ್ ಕೀ ಇದೆ ನನ್ನ ಹತ್ರ. ಮತ್ತು ವಿಂಡ್ಶೀಲ್ಡ್ ಹಾಕೋಕ್ಕಾದ್ರೆ ಸ್ಕ್ರೂ ಮರ್ತೋಗಿದೆ, ಅದು ನಾಳೆ ತಗೋಬೇಕು. ಸೈಜ್ ಬೈಕ್ ಒಂದು ಮಿಂಚಿಂಗ್. ನ್ಯೂ ಟೈರ್ಸ್ ಪೈ ಒನಸ್ ಗೋಯಿಂಗ್ ಫಾರ್ ಸಿಟಿ.
ಹೋಟೆಲ್ ಒಂದು ಎಡ್ಡೆ ಒಣಸೊಂಪರ ಇತ್ತು ಡೆಲ್ಲಿ ಬ್ರೋ ಡೆಲ್ಲಿ ಬ್ರೋ ಏನೇ ಕೌಂಟರ್ ಎಲ್ಲರು ಫುಲ್ ಬಿಸಿ ಇಲ್ಲರು ಊರ ವಿಡಿಯೋ ನಾನು ಮಾತ್ರ ವಿಡಿಯೋ ಮಲ್ಪ ಅಂದರೆ ತಿಂತೀನಿ ಮಸ್ತ್ ಥ್ಯಾಂಕ್ಸ್ ನಮ್ಮನ್ನು ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ಫುಡ್ಡು ಅದೇ ಇವರು ಬೈಕರ್ ನಮ್ಮ ಡೆಲ್ಲಿಯಿಂದ ಆಲ್ಮೋಸ್ಟ್ ಪ್ರತಿ ಸಲ ಮಂಗ್ಳೂರಿಗೆ ಹೋಗುವಾಗ ರೈಡ್ ಮಾಡ್ಕೊಂಡು ಹೋಗ್ತಾರಂತೆ ಇತ್ತಂದು ಅದೇ ಇಂಟರ್ಸೆಪ್ಟರ್ ನೈಸ್ ಥ್ಯಾಂಕ್ ಯು ಸೋ ಮಚ್ ಸಾಯಿ ಡೆಲ್ಲಿ ಎಂತ ಮಾಡ್ದ ಮಾರ್ನಿಂಗ್ ಇನ್ನು ಕೆಲವೆಲ್ಲ ಒಂದು ಲೂಸ್ ಆಗಿದೆ ಪಾರ್ಟ್ಸ್ ಎಲ್ಲ ಫ್ಲೈಟಲ್ಲಿ ಬಂದು ನಿನ್ನೆ ಟೈಟ್ ಮಾಡಿ ಸವಾಲ್ ಕೊಟ್ಟು ಆಮೇಲೆ ಮುಟ್ಬಾರ್ದು ಬೈಕ್ ಲಾಸ್ಟ್ ಎಂಡ್ವರೆಗೂ ಓಕೆ ಸೊ ಲಾಸ್ಟ್ ಇದು ಚೇಂಜ್ ಮಾಡಿದ ನಂತರ ಈ ಟಯರ್ ಇವಾಗ ಟ್ಯೂಬ್ ಟಯರ್ ಆ್ಯಕ್ಚುಲಿ ಸೊ ಅದಕ್ಕೆ ಒಂದು ಅದು ಲಿಕ್ವಿಡ್ ಯೂಸ್ ಮಾಡ್ತಾರೆ ನಾನು ಆ್ಯಕ್ಚುಲಿ ನೋಡಿಲ್ಲ ಅದು ಲಿಕ್ವಿಡ್ ಯೂಸ್ ಮಾಡ್ತಾರೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಇದರಲ್ಲಿ ಟ್ಯೂಬ್ ಒಳಗಡೆ ಇದರಲ್ಲಿ ಹಾಕಬೇಕು ಗಾಳಿ ತೆಗೆದು ಅದು ನೆಕ್ಸ್ಟ್ ಪಂಚರ್ ಆದರೆ ಅಲ್ಲಿ ಬಂದು ನಿಮಗೆ ಅದು ಎಂಜಾಗ ಅವು ಗಾಳಿಗಿಂದು ಅದು ಮಿಕ್ಸ್ ಅದು ಟೈಟ್ ಆಪಿನ ಏನೋ ಮೆಕ್ಯಾನಿಸಮ್ ಇದೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಬಟ್ ಅದು ಆ ಎಲ್ಲಿ ಪಂಚರ್ ಆಗುತ್ತೆ ಅಲ್ಲಿಗೆ ಬಂದು ಅದು ಒಂಥರ ಬ್ಲಾಕ್ ಮಾಡುತ್ತಂತೆ ಇದೊಂದು ಆ್ಯಕ್ಚುಲಿ ಚೇಂಜ್ ಮಾಡಿದ ಕೂಡಲೇ ಮೊನ್ನೆನೇ ಪಂಕ್ಚರ್ ಆಗಿತ್ತು ಬ್ಯಾಕದಾನ ಎರಡು ಟ್ಯೂಬ್ಲೆಸ್ ಟೈರ್ಸ್ ಒಂದು ಟ್ಯೂಬೇ ಕೊರ್ಪಿರೋದು ಏತು ಪಾಡ್ರೆ ಅಂದು ಒಂದು ಟ್ಯೂಬು ಎದುರು ಟ್ಯೂಬು ಇದು ಫುಲ್ಲು ಪಾಡ್ರಣ್ಣ ಓ ಒಂದು ಅದ್ರ ಮೇಲೆ ಬಾಂಡ್ ಇದಾಗಿದೆ ಬೆಂಡ್ ಆಗಿದೆ ಗುಡ್ ಮಾರ್ನಿಂಗ್ ಇದು ನಮ್ಮದು ಸೆಕೆಂಡ್ ಡೇ ಡೆಲ್ಲಿಯಲ್ಲಿ ಇವತ್ತು ಇನ್ ಸರ್ಚ್ ಆಫ್ ಗೋಪಾಲ್ ಪೂರಿವಾಲ ಗೋಪಾಲನ್ನ ಪೂರಿವಾಲ ಇದೆಯಾ ಅಂತ ಇಲ್ಲೇ ಅದು ಸಖತ್ ಒಳ್ಳೆ ಪೂರಿ ಸಿಗುತ್ತೆ ಅಂತ ಹೇಳಿದರು ಸೊ ಇಲ್ಲಿ ಹುಡುಕ್ತಾ ಹೋಗ್ತಾ ಇದ್ದೀವಿ ಬೈಕಿದೆಲ್ಲ ಆಯಿತು ಆ್ಯಕ್ಚುಲಿ ಏನೆಲ್ಲ ವರ್ಕ್ ಮಾಡೋಕ್ಕಿದ್ದು ನಾವು ಆ್ಯಕ್ಚುಲಿ ಗ್ಯಾರೇಜ್ ಹೋಗ್ಬೇಕಂತಿದ್ವಿ ಬಟ್ ಎಲ್ಲ ಟೂಲ್ ಬಾಕ್ಸ್ ಅದು ಇದೆಲ್ಲ ಇತ್ತು ಸಾಯಿದ್ದು ಸ್ವಲ್ಪ ಟೂಲ್ಸ್ ಎಲ್ಲ ಇತ್ತು ಎಲ್ಲ ಸೊ ಎಲ್ಲ ಅದರಲ್ಲೇ ಫಿಕ್ಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಡನ್ ಎಸ್ ಜಸ್ಟ್ ಟು ಸ್ಟಾರ್ಟ್ ದ ರೈಡ್ ಅಷ್ಟೇ ನಾಳೆ ಅಲ್ಲ ಸಾರಿ ಇವತ್ತೇ ಮಧ್ಯಾಹ್ನ all the way to Chandigarh and then to Spiti. ಇಲ್ಲಿ ಆ್ಯಕ್ಚುಲಿ ಒಂದು ಕ್ಯೂ ಇದೆ ಆಲ್ಮೋಸ್ಟ್ ಒಳ ಕ್ಯೂ ಒಂದಲ್ಲೇ ನಿನ್ನೆ ಬೈಕ್ ತಗೊಳ್ಳುವಾಗಲೂ ಕ್ಯೂ ಅಲ್ಲಿ ನಿಂತಿಲ್ಲ ಇವಾಗ ಬೆಳಗ್ಗೆ ಪೂರಿ ತಗೊಳಗೆ ಕ್ಯೂ ಅಲ್ಲಿ ನಿಂತಿಲ್ಲ ನಮ್ಮ ಅವಸ್ಥೆ ಅದ ವಾ ಟೈಮ್ ನಮಗೆ ಇಲ್ಲಿ ಬಂದು ಕ್ಯೂ ಅಲ್ಲಿ ನಿಂತು ಪೂರಿ ತಿನ್ನು ಅಷ್ಟು ಟೈಮ್
ಇವ್ರು ಬ್ರೇಕ್ಫಾಸ್ಟ್ ಆರಾಮಲ್ಲಿ ಹೊಡಿತಾನೆ ಒಕ್ಕಡೆ. ಓ 1 ಗಂಟೆ ರೂಟೀನ್ ಅದೇ. ಸೊ ಇದೇ ಶಾಪ್ ಸಾಯಿ ಹೇಳಿದ್ದು, ಇಲ್ಲಿ ಇಟ್ಕೊಂಬಂದರು. ಸೊ ಇದೊಂದು ಸ್ಲೀಪಿಂಗ್ ಬ್ಯಾಗ್, ಒಂದು ಜಾಕೆಟ್ ತೊಗೊಂಡಿದ್ದೀವಿ. ಎಲ್ಲ ಕ್ಯಾಂಪಿಂಗ್ ಇದು ಮೆಟೀರಿಯಲ್ ಎಲ್ಲ ಸಿಗುತ್ತೆ. ನಾ ಇದು ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೈಸ್. ಎಡ್ಡೆ ದೋಜು ಬಾರ್ ಸೊಪ್ಪ ಎಂಚ ಸೆಕೆಂಡ ಚಳಿ परफेक्ट नो फिट आप ಜಯನ್ನ ಟ್ರೈ ಮಾಡ್ತಿದ್ದಾರೆ. ಅವ್ರದ್ದೊಂದು ಜಾಕೆಟ್ ನೈಸ್. ಅವ್ರದ್ದು ಮೋಸ್ಟ್ಲಿ ಇದೆ ಅನಿಸುತ್ತೆ, ಲೇ ಲಡಾಖ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ, ನಾವು ಇಲ್ಲಿಂದ ಈಗ ಹೊರಡ್ತಿದ್ದೀವಿ. ಇವರಿಬ್ಬರು ನಮ್ಮನ್ನು ಆ್ಯಕ್ಚುಲಿ ಸಖತ್ ಚೆನ್ನಾಗಿ ನೋಡಿಕೊಂಡ್ರು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಇಲ್ಲಿ ಬಂದರೆ ಇದು ಉಡುಪಿ ಕೃಷ್ಣ ಅಂತ ಗೂಗಲ್ ಹಾಕಿ ಮಾಡಿದ್ದು ಸಿಗುತ್ತೆ. ಒಳ್ಳೆ ಹೋಟೆಲ್, ಸಖತ್ ಚೆನ್ನಾಗಿದೆ. ಬಂದು ಫುಡ್ ಮಾಡಿ ತಗೊಂಡು ಹೋಗಿ. ಥ್ಯಾಂಕ್ ಯು ಸರ್. ಬರ್ಪಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ಇಲ್ಲಿಂದ ಡೈರೆಕ್ಟ್ ಬೈಕ್ ಇಟ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತೀವಿ. ಇವತ್ತು ಆಲ್ಮೋಸ್ಟ್ ಚಂಡೀಗಢವರೆಗೆ ರೀಚ್ ಆಗಬೇಕು ಹೋಪ್ಫುಲಿ. ಆಯ್ತಾ, ಲೆಟ್ಸ್ ಗೋ. ಓಕೆ, ಎಲ್ಲ ಪ್ಯಾಕ್ ಆಯಿತು. ಸೊ ಸ್ಯಾಡಲ್ ಬ್ಯಾಗ್ಸು ಇದೆಲ್ಲ ನಾರ್ಮಲ್ಲು ನನ್ನ ಸೆಟಪ್ಪು. ಇಲ್ಲಿದೆ ಎಲ್ಲ ಲಗೇಜು. ಇದೊಂಥರ ಫುಲ್ಲು ಈ ವಿಯರಲ್ಲಿ ಇದು ಕಾರ್ಗೋ ಥರ ಆಗಿದೆ ಆ್ಯಕ್ಚುಲಿ. ಇದರಲ್ಲಿ ಜಸ್ಟ್ ನಮ್ಮದು ಇದೆ ಟೆಂಟ್, 2 ಟೆಂಟ್, ಸ್ಲೀಪಿಂಗ್ ಬ್ಯಾಗ್ಸೇ ಆ್ಯಕ್ಚುಲಿ ಸ್ವಲ್ಪ ಸ್ಪೇಸ್ ತಗೋತಾ ಇದೆ. ವೆಯ್ಟ್ ಇಲ್ಲ ಬಟ್ ಸ್ಪೇಸ್ ತಗೋತಾ ಇದೆ ತುಂಬ. ಆಲ್ ಸೆಟ್. ಎಷ್ಟೊಂದು 2 ಗಂಟೆ ಆಯ್ತಾ ಬಂತು. ಅಡ್ಡಾಣದ 2 ಗಂಟೆ ಆಗ್ತಾ ಬಂತು. ನಾವು ಇಲ್ಲಿಂದ ಈಗ ಹೊರಟ್ರೆ ಐ ಥಿಂಕ್ ಮೋಸ್ಟ್ಲಿ ಚಂಡೀಗಢಲ್ಲಿ ಎಲ್ಲಿವರೆಗೆ ಆಗುತ್ತೆ ಅಲ್ಲಿ ಹೋಗೋದಿಲ್ಲ ಅಂದರೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನಿಲ್ತೀವಿ, ಸ್ಟಾಪ್ ಮಾಡ್ತೀವಿ. ಸೊ ಮೂರ್ ಆನ್ ದ ಗೋ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಜಯನ್ನ ಮತ್ತು ಇದು ಕೃಷ್ಣ ಉಡುಪಿ ಓನರ್ ಅವ್ರಿಗೆ. ಲೈಕ್ ಸಖತ್ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದರು. ಇಟ್ಸ್ ಲೈಕ್ ನಮಗೆ ಇಲ್ಲಿ ಬೆಂಗಳೂರು ಇದಕ್ಕೆ ಬೇರೆ ಊರಿಗೆ ಬಂದ ಥರ ಅನಿಸ್ಲೇ ಇಲ್ಲ. ಲೈಕ್ ಅಮೇಝಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇಲ್ಲಿಂದ ಇವಾಗ ಐ ಥಿಂಕ್ ಪ್ರಾಬ್ಲಿ ಇನ್ನೂ ನಮ್ಮದೆಲ್ಲ ನಾರ್ತ್ ಫೀಲ್ ಸ್ಟಾರ್ಟ್ ಆಗುತ್ತೆ, ಪ್ರಾಪರ್ ರೈಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಲೆಟ್ಸ್ ಗೋ ಬಾಯ್.